ಒಂಥರ ಕತ್ಲಾಗ ಶುರು ಆಯ್ತಲ್ಲ. ಒಬ್ಬ ಮನೆಗೆ ಮತ್ತೆ ಲೇಟ್ ಆಯ್ತು. ಅಮ್ಮ ಕಾಯ್ತಿಟ್ಲೇನೋ. ವಿಕೆಯ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರತ್ತಿಲ್ಯಾ? ಏ ಪಿಂಕಿ, ಯಾರೋ ಇದ್ದಂಗಿತ್ತಲ್ಲ ನಮ್ಮ ಮಾಮೂಲಿ ಜಾಗದಲ್ಲ. ಹೌದಾ? ನಂಗೆ ತೋರ್ತಿಲ್ಲ. ನೀ ಹೈಟ್ ಇದೆಯಲ್ಲ ಹಂಗಾಗಿ ತೋರ್ತಿತ್ತೋ ಏನೋ. ಎಂತ ವಾಯ್ಸ್ ಕೇಂಡಂಗಿತ್ತು. ಯಾರು ಹುಡುಕಿ ಅಲ್ದ? ಏ ಹೌದಾ? ಯಾರು ಬಂದಿರ್ ಮರೆಯ ಇಲ್ಲಿಗೆ? ಯಾರು ಬೇರೆ ಊರಿಂದ ಬಂದಿಪ್ಕೋ ಸಾಕ. ನಮ್ಮೂರವ್ರು ಯಾರು ಇಷ್ಟು ದೂರ ಬರ್ತಿಲ್ಲ. ನಾವೆಂತರ ಸಿಕ್ಕಂತ ಎಂತ ಮರೀತಿ. ನಿಧಾನ ಒಪ್ಪತಡಿ. ರಾತ್ರಿ ಮೆಸೇಜ್ ಮಾಡ್ತಿರಲ್ದ ಮರುಕಾಗ ವಿಡಿಯೋ ಕಾಲ್ ಮಾಡಿ ಅಂತ ಅದಿಲ್ಲ. ಹೆಂಗು ನೀವು ಒಬ್ಬರೇ ಅಲ್ಲ ರೂಮಲ್ಲಿ ಇಪ್ಪದ ಮತ್ತೆಂತದ? ನಂಗಾದ್ರೆ ಅಕ್ಕನೊಟ್ಟಿಗೆ ಶೇರ್ ಮಾಡ್ಕೊಳಕ, ನಿಮ್ಗಾದ್ರೆ ಆ ರೀತಿ ಎಲ್ಲ ಪ್ರಾಬ್ಲಮ್ ಇಲ್ಲ. ನನ್ನ ರೂಮಲ್ಲಿ ನಾನು ಒಬ್ಬನೇ. ಆದರೂ ವಿಡಿಯೋ ಕಾಲ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಲೈಟೆಲ್ಲ ಹಾಕೊಂಡ್ರೆ ನಮ್ಮಪ್ಪ ಬೈತರು ಹಂಗಾಗಿ. ಅಲ್ಲಲ್ಲಿ ಎಷ್ಟು ಮುಖ ತೋರುತ್ತೋ ಅಷ್ಟು ತೋರ್ಲಿ ಮರ್ರೆ. ಬೆಡ್ ಲೈಟ್ ಹಾಕೊಂಡು ಫೋನ್ ಮಾಡಿ ನೀವು ವಿಡಿಯೋ ಕಾಲ್ ಮಾಡಿ. ನಾನು ಎಷ್ಟು ಮಿಸ್ ಮಾಡ್ಕೊಂತೆ ಗೊತ್ತಾ? ಹಾಗೆಲ್ಲ ರಾತ್ರಿ ಹೊತ್ತೆಲ್ಲ ವೀಡಿಯೋ ಕಾಲ್ ಮಾಡೋದೆಲ್ಲ ಬೇಡ. ಅಷ್ಟೆಲ್ಲ ಮುಂದುವರೋದು ಬೇಡ. ಈಗ ಮೆಸೇಜ್ ಮಾಡ್ತೀನಲ್ಲ ನಾನು, ನಿಂಗೆ ಒಂದಿನಾರು ಮೆಸೇಜ್ ಮಾಡೋದು ಮಿಸ್ ಮಾಡಿನ. ಯಾರೋ ಲವ್ ವರ್ಡ್ಸೆ ಜೋರು ಮಾತಾಡೋದಕ್ಕೆ ಏನ್ತಿತ್ತು. ಈಗ ಆಗ್ತಾರ ಹೋಯ್ ಗಮ್ಮತ್ತಿತ್ತು. ಇನ್ನೊಂಚೂರು ಕೇಂಬತ್ತಡಿ. ಅದೆಂತ ಏಸಿಗೆ ಬುದ್ಧಿ, ಸುಮ್ಮನಿರಿ. ನಮ್ಮಷ್ಟಕ್ಕೆ ನಾವು ಆಚೆ ಕೂತ್ಕೊಂಬ ಬನ್ನಿ ಒಪ್ಪ ಮುಂದೆ. ಮತ್ತೆ ನಿಮ್ಮ ಅಮ್ಮನ ಹತ್ರ ಚಿಕನ್ ಸಾಂಬಾರು ಮಾಡಿಸ್ಕೊಬತ್ತೆ ಅಂದ್ರಿ ಅಲ್ಲ, ಅವ್ರು ಒಳ್ಳೆ ಮಾಡ್ತಾರಂತ ಹೇಳಿ ಎಷ್ಟು ದಿನದಿಂದ ಹೇಳ್ತಾನೆ ಇದ್ರಿ ಮಾರೆ. ಅವತ್ತು ಒಂದು ದಿವಸ ಮೀನು ಪದಾರ್ಥ ತಂದು ಕೊಟ್ಟಿದ್ರಿ ಅಷ್ಟೇ. ಅದ್ರ ಮೇಲೆ ಎಂಥದ್ದು ತಂದು ಕೊಡಲೇ ಇಲ್ಲ. ಮನೆದು ಹೇಳೋದಷ್ಟೇ, ಸುಮ್ಮನೆ ತಂದು ಕೊಡ್ತೆ ಅನ್ಕೊಂಡು. ಅಯ್ಯೋ, ಅವತ್ತು ನೀನು ಕೊಟ್ಟಿದ್ದು ಬಾಕ್ಸೇ ಕೊಡ್ಲ ಅನ್ಕೊಂಡು ನನ್ನಮ್ಮ ಈಗಳು ನೆನ್ಪು ಮಾಡ್ಕೊಂಡು ಹೇಳ್ತಾಳೆ ಬಾಕ್ಸ್ ಕೊಡ್ಲ ಅನ್ಕೊಂಡು. ಅಯ್ಯೋ, ಅದೀಗ ನನ್ನ ಫ್ರೆಂಡ್ ದೂರದಲ್ಲಿದ್ದಾನಂತ ಹೇಳಿದೆ ನಾನು. ಅವ್ನು ಬಂದಾಗಳು ಕೊಡ್ತೆ ಅಂತ ಹೇಳಿದೆ. ಓ, ಆ ಬಾಕ್ಸ್ ಕೊಡ್ತಿದ್ದೆ ಮಾರ್ರೆ. ಅದು ನನ್ನ ಫ್ರೆಂಡ್ ಯಾರು ತಗೊಂಡು ಹೋದವಳು, ಅವಳು ವಾಪಸ್ ಕೊಡಲೇ ಇಲ್ಲ. ನಾನು ಎಂತ ಮಾಡೋದು? ನಾನು ಬೇರೆ ತಿಂಡಿ ಹಾಕಿ ಅವಲಕ್ಕಿ ಚಿತ್ರಾನ್ನೆಲ್ಲ ಹಾಕೊಂಡು ಹೋಯ್ದಿದ್ನ. ಅವಳು ತಗೊಂಡು ಕೊಡ್ತೆ ಅಂದರೆ ಕೊಡಲಿಲ್ಲ ಮಾರ್ರೆ. ಹಂಗಾಗಿ ಅದೇ ಥರದ್ದು ಬೇರೆ ಬಾಕ್ಸ್ ಸಿಕ್ಕರೆ ತಂದು ಕೊಡ್ತೆ ನಾನು. ಅಮ್ಮ ಎಷ್ಟು ಎಕ್ಸಾಮ್ ಮಾಡ್ದಳು ಗೊತ್ತಾ? ಅದಕ್ಕೆ ಎಷ್ಟು ಕೇಂಡಳಿ ಯಾವ ಫ್ರೆಂಡ್ ಏನು ಅದು ಇದು ಅಂತ ನಂಗೆ ತಪ್ಸ್ಕೊಂಡು ಸಾಕಾಯ್ತು ಮರಿತಿ. ಇನ್ನೊಂದು ಸಲ ಮತ್ತೆ ಪದಾರ್ಥ ಕೇಂದ್ರೆ ಅಂತ ಹೇಳ್ತಾಳೋ ಏನೋ. ಬಂಡಲ್ ರಾಜ, ಬರೀ ಹೇಳೋದಷ್ಟೇ, ಕಡೆ ಎಂಥದ್ದು ಮಾಡೋದಿಲ್ಲ ನೀವು. ಪಶು ಇಲ್ಲಿ ಬಾರ ನಿಂಗೊಂದು ಸರ್ಪ್ರೈಸ್ ಇತ್ತಿಲ್ವಾ? ಹಿಂಗೆ ನಾವು ಹೊರಗೆ ಹೋದಾಗಳ ಎಲ್ಲ ಸ್ನ್ಯಾಕ್ಸ್ ಕೊಡಿಸ್ತಾ ಇಲ್ದ. ಮನೆ ಪದಾರ್ಥವೇ ಎಂತಕ್ಕೆ ಬಿಡತ್ಲ. ಮನೆ ಪದಾರ್ಥ ಸುದ್ದಿ ಬೇಡ. ನಿಂಗೆ ಬೇರೆ ಎಂಥರ ನಾ ಕಮ್ಮಿ ಮಾಡಿನ ಹೇಳು. ಎಲ್ಲ ಕೊಡಿಸ್ತಿದ್ದೆ ಹೌದಾ ಇಲ್ಲೇ? ಎಷ್ಟು ಡ್ರೆಸ್ ತಗೊಂಡಿನಿ ನಾನು ಗುರ್ತಾರ ಮೇಲೆ ಹೌದಾ? ನಾವು ಒಂದು ದಿವಸ ಎಂತಾರು ಹೇಳಿನ ರಾಜ. ಅದೆಲ್ಲ ಒಂದು ದಿವಸವೇ ಅಂತ ಹೇಳೋದಿಲ್ಲ, ನನಗೂ ಗೊತ್ತು. ಎಷ್ಟು ಪೆಟ್ರೋಲ್ ಖರ್ಚು ಮಾಡಿಸಿದ್ದೆ ನಾನು ನಿಮ್ದು ಹೌದಾ? ಒಂದೆರಡು ಊರು ಸುತ್ತಿತ್ತ ನಾವು. ಏ ಪಶು ಇಲ್ಲಿ ಕಾಣ, ಯಾರು ಅನ್ಕೊಂಡ? ದೇವ್ರೇ, ಇದು ಭಯಂಕರ ಇತ್ತು ಮರೆಯ. ಇಲ್ವಾ ಓಡ್ವಾ. ಐ ಲವ್ ಯು ಜೀವ ಹೂವಾಗಿದೆ, ಅವಜಿನಾಗಿದೆ, ಜೊತೆ ಸೇರಿ ಈಗ. ಅಲ್ಲ, ನಾವಿಲ್ಲಿ ಬಂದು ನಿಂತದ್ದು ಅಕ್ಕಲಿಲ್ಲಲ್ಲ ಮರೆಯ ಇವರಿಗೆ. ಈಚಿವ ನಾ ಒಂದ್ಸಲ ಯಾರ ಮಂಜಣ್ಣ ಅನ್ಕೊಂಡಂಗಿತ್ತಲ್ಲ. ಈಚಿವ ನೀನು ಈಚಿವ ಶಬ್ದ ಮಾಡ್ಬೇಡ, ಹಂಗೆ ಬಾ. ಈಚಿವ ನಾಕಂತೆ ಒಂದ್ಸಲ ಯಾರು ಅನ್ಕೊಂಡು. ಎಂತ ಕಾಂತೆ ಮಾರಯ್ಯ, ಅವರಲ್ಲಿ ರೋಮ್ಯಾನ್ಸ್ ಮಾಡೋ ಕೂತೀರ. ಮಾತ್ರ 2 ಕನ್ನಡಕ 4 ಕಣ್ಣಾಗ ಕಾಣ್ಲಕ್ಕ. ಈಚೆ ಬಾ ಅಲ್ಪ ಅಷ್ಟು ಯಾರು ಅನ್ಕ ಕಾಂತೆ. ಏ ದೇವ್ರೆ, ಇದು ಮಂಜಣ್ಣ ಅನ್ಕೊಂಡಂಗೆ ಇತ್ತಪ್ಪ ಡ್ರೆಸ್ ಕಂಡ್ರೆ. ಮಂಜುವರೇ, ನೀವು ಯಾವತ್ತೂ ನನ್ನೊಟ್ಟಿಗೆ ಹೀಗೆ ಇರ್ತೀರಂತ ಪ್ರಾಮಿಸ್ ಮಾಡಿ. ಯಾವತ್ತೂ ನಾನು ಬಿಟ್ಟಿರಲ್ಲ ಅಲ್ಲ. ಅದೆಂಥದೇ ಪ್ರಾಬ್ಲಮ್ ಬರಲಿ, ನಾನೆಂತೂ ನಿಮ್ಮನ್ನು ಬಿಡಲ್ಲ. ನೀವು ನನ್ನ ಬಿಡೋಕ್ಕಾಗಕ್ಕ? ಇದೇ ಮಾತಲ್ಲ. ಪ್ರಾಮಿಸ್, ಯಾವತ್ತೂ ನಾನು ನಿನ್ನ ಕೈ ಬಿಡೋದಿಲ್ಲ. ಅಯ್ಯಪ್ಪ, ಭಯಂಕರ ಆಯ್ತಲ್ಲ. ಮಂಜಣ್ಣೆ ಹೌದು. ಥೂ, ಈ ಗಂಡಸಿಗೆ ಅಂತ ಐತೆ ತಲೆಗೆ. 2 ಮುದ್ದು ಮಕ್ಕಳು, ಇಷ್ಟು ಒಳ್ಳೆ ಹೆಣ್ತಿನ ಬಿಟ್ಕೊಂಡು ಎಲ್ಲ ಇದ್ದರಿಗೆ ಮತ್ತೆಂಥದ್ದು ಬೇಕಮ್ಮಂಗಾಯ್ತಂಬ್ರಲ್ಲ. ಹಂಗೆ ಆಯ್ತು ಇದು ಕತ್ತಿ. ಥೂ ದೇವ, ಈ ಗಂಡಸಿನ ಹುಚ್ಚ ಹಾಳಾಯ್ಕೆ. ಇಂಥ ಗಂಡಸ್ರನ್ನೆಲ್ಲ ಸುಮ್ಮನೆ ಬಿಡೋಕ್ಕಾಗ? ಹೋಯ್ ಮಾತಾಡಿ, ಹೋಯ್ ಬೈ ಹೋಗಿ ಸರಿ ಹೋಗತ್ಲಾಗೆ. ನಾವು ಖಂಡಿತ ಹೇಳ್ರೆ ಹೆದರ್ಕೊಂಡಾರ ಇನ್ಮೇಲಿಂದ ಅವಳು ಸಾಹಸ ಮಾಡೋದಿಲ್ಲ. ಅವಳಂತೂ ನನ್ನ ಫ್ರೆಂಡ ಕಾಲೇಜಲ್ಲಿ, ನಂಗೆ ಗೊತ್ತವಳು. ಅವಳು ಒಟ್ರಾಶಿ ಮರೆಯ. ಎಲ್ಲ ಹುಡುಗರಿಗೂ ಹಾಗೆ ಮಾಡ್ತಿದ್ದಾಳು ಅವಳು. ಇದು ಒಳ್ಳೆ ಕಾರ್ಡ್ ಬೇಕಂದಾಗ ಉಪಯೋಗಿಸ್ಕೊಂಡಕ್ಕಂತ ಪ್ಲ್ಯಾನ್ ಮಾಡಿದ್ದಾಳು ಅಷ್ಟೇ, ಮತ್ತೆಂತ ಇಲ್ಲಿಯಾ. ಜೋರಿದ್ದಾಳ ಅವಳು. ಈ ನಡುವೆ ಒಂದು ಸ್ವಲ್ಪ ಚೇಂಜ್ ಆಗಿ ಸೈಲೆಂಟ್ ಆಗಿದ್ದಾಳು.
ಸೈಲೆಂಟ್ ಆದ್ದಂತಕ್ಕಂತ ಈಗ ಗೊತ್ತಾಯ್ತು. ಈ ಇದ್ರಲ್ಲಿ ಬ್ಯುಸಿ ಆಗಿದ್ದಾಳಲ್ಲ ಅವಳು. ಭಾಳ ಬೇಜಾರತ್ತಿತ್ತ ನನಗೆ. ನಂಗಲ್ಲಿ ಹೋಗಿ ಎಂತ ಜೋರು ಮಾಡೋದು ಬೇಡ, ಎಂಥದ್ದು ಬೇಡ. ನಂಗೆ ಶ್ಯಾಮಲಕ್ಕನ ಪುದ್ದಕ್ಕನ ನೆನೆಸ್ಕೊಂಡೇ ಬೇಜಾರತ್ತಿತ್ತು. ಥೂ, ನಮ್ಮ ಅಂಜಣ್ಣ ಈ ಥರ ಮಾಡ್ತಾನೆ ನಾನು ಎಣಿಸ್ಲೇ ಇಲ್ಲ. ಬಾ ನಾವು ಹೋಪವ್ವ, ಫಸ್ಟ್ ಇಲ್ಲಿಂದ ಹೋಪ. ಅಲ್ಲದೆ ನಾವು ಸಿಕ್ಕ ಬೀಳುತ್ತು. ಮತ್ತು ಅವನು ಹೇಳ್ರೆ ನೀನು ಎಂತಕ್ಕೆ ಇಲ್ಲಿ ಬಂದಿದ್ದೆ ಈ ಹುಡುಗಿನ ಕರ್ಕೊಂಡಂತ. ಕಡೆಗೆ ಊರು ಬದಿಲೆಲ್ಲ ಒಂದು ಗಲಾಟೆ ಅಪ್ಕೆ ಸೈ. ನಿನ್ನ ಅಮ್ಮಂಗೂ ಅಪ್ಪಂಗೂ ಮತ್ತು ಪುದ್ದಕ್ಕೆ ಗುರ್ತಾ ಇದ್ರ, ನಮ್ಮ ಹೊತ್ತಿಗೆ ಮತ್ತು ಪುದ್ದಕ್ಕೆ ಕ್ಲೋಸ್ ಮರೈತಿ. ಬೇಡ, ಫಸ್ಟ್ ನಾವು ಹೋಪ. ಕಡೆಗೆ ಇವ್ರಿಗೆ ಒಂದು ಗತಿ ಕಾಣಿಸ್ತೆ ತಡಿ, ನಾನೇ ಸಾಕಿ ಇವರಿಗೆ. ಈ ಗಂಡಸರೆಲ್ಲ ಹಿಂಗೆ ಅಪ್ಪ ದೇವ. ನಾನಿಂತ ಈ ಎಕ್ಸಾಮ್ ಮುಗಿತಿದ್ದಂಗೆ ನಿನ್ನ ಮದುವೆ. ಅಯ್ಯಪ್ಪ, ಮದುವೆ ಯಾರು ಇಷ್ಟೇ ಅಲ್ಲ ಕತೆ. ಒಂದು ಮದುವೆ ಆದರೆ ಸೆಕ್ಯೂರಿಟಿ ಅನ್ಕೊಂಬುದು. ಇದೆಲ್ಲ ಕಂಡ್ರೆ ಮದುವೆ ಯಾರು ಇದೇ ಕತೆಯೇ ಎಂಥದಪ್ಪ. ಓ ಬುದ್ಧಿ ಎಲ್ಲಿಗೆ ಹೊತ್ತು ನಾಯಿ ಬುದ್ಧಿ ಅಂತ ಹೇಳ್ಕೊಂತಿದ್ದೆ. ನನಗೆ ಎಂತ ಹೇಳಿದ್ರು ನೀನು ಕೆಳಗೆ ಹೋಗಿ ಹೇಳು. ಕಡೆಗೆ ಅವ್ರು ನಮ್ಮನ್ನೆಲ್ಲರೂ ಕಂಡ್ರೆ ನಾವು ಅಲ್ಲಿ ಸಿಕ್ಕ ಬಿದ್ದದ್ದು ಬೇಡ, ಅವ್ರಿಗೆ ಸಿಕ್ಕ ಬಿದ್ದದ್ದೇ ಸಾಕು. ಅವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಡೆಗೆ. ಅದಕ್ಕೂ ಮುಂಚೆ ನಾವು ಫಸ್ಟ್ ಇಲ್ಲಿಂದ ಹೊರಗೆ ಹೋಪ. ಬಾ, ಬೇಬಿಗಿಳಿ ಶಬ್ದ ಮಾಡಬೇಡ. ಅವಳೇನು ಇಷ್ಟಕ್ಕೆ ಸುಮ್ಮನೆ ಇಪ್ಪ ಹುಡುಗಿ ಅಲ್ಲ ಮರೆಯ. ಎಷ್ಟು ಮುಂದುವರ್ತಿದ್ದಾಳೋ ಏನು ಕತೆಯೋ ಗೊತ್ತಿಲ್ಲ. ನಿನ್ನ ಶ್ಯಾಮಲಕ್ಕನ ಕತೆ ಅಷ್ಟೇ ಪಡಚ. ಹೆಣ್ಣಿನ ಬಟ್ಟೆ ಕಂಡ್ರೆ ಸಾಕು ಮರಿತಿ. ಈ ಮುಂಜಾನಂಗೆ ಒಂದಷ್ಟು ಗೊತ್ತಾತಿಲ್ಲ. ಹಂಗಾರೆ ಹೆಣ್ಮಕ್ಳು ಕಂಡ್ರೆ ಹೆಂಗೆ ಏನು ಹೇಳಕ್ಕೆ. ನೀ ಹೇಳೋದು ಬೇಡ ಅನ್ಕಂಡು ಬಟ್ಟೆ ಒಂದು ಯಾವ ಥರದ್ದು ಹಾಯ್ಕೊಂಡ್ರೆ ಕೂಡಲೇ ಅವ್ರ ಸಮಯ ಇಲ್ಲ ಅಂಬುದು ತಪ್ಪು. ಅದು ನಾನು ಒಪ್ಪೋದಿಲ್ಲ. ಈಗ ಒಟ್ಟಿದ್ರಲ್ಲಿ ಬಟ್ಟೆ ಹಾಯ್ಕೊಂತಾರಲ್ಲ ಅವ್ರು ಎಷ್ಟು ಡೀಸೆಂಟ್ ಇರ್ತಾರೆ ಗೊತ್ತಾ ಕೆಲವರೆಲ್ಲ. ನೀವು ಡೀಸೆಂಟ್ ಅಂತ ಅನ್ಕಂತ್ರಿ, ಅದು ಗಂಡು ಮಕ್ಳಿಗೆ ತೋರೋದೇ ಬೇರೆ ರೀತಿ. ನಿಂಗೆ ಅದೆಲ್ಲ ಅರ್ಥ ಆಗ್ತಿಲ್ಲ. ನೀ ಸುಮ್ಮನೆ ಹೋಗಿ ನನಗೆ ಮಂಡಿ ಕೆಡಿಸ್ಬೇಡ. ನಂಗೆ ಮುಂಚೆ ಈಗ ಮುಂಜಾನೆ ವಿಷಯ ಯೋಚನೆ ಮಾಡ್ರು ಮೈಯೆಲ್ಲ ಕುದೀತಿತ್ತೀಗ. ಅದರಲ್ಲಿ ಇವಳೊಬ್ಬಳು ಬಂದಳು ಭಾಷಣ ಮಾಡೋಕ್ಕೆ. ನೀವು ಹೆಣ್ಮಕ್ಳಿಗಿಂತ ನಮಗೆ ಕರೆಕ್ಟ್ ಗೊತ್ತಾಯ್ತು ಯಾರು ಹೆಂಗೆ ಅನ್ಕಂಡಕ್ಕ. ನಾನು ಒಂದು ಸುಳ್ಳು ಹುಳುಗಂತ ದಯವಿಟ್ಟು ಮೇಲೆ ಎಷ್ಟೊತ್ತು ಹಿಂಗೆ ಇಟ್ಕೊಂಡಿರ್ತೀರಿ. ಹೋಪ ಕತ್ಲಾಯ್ತು. ನೀನು ಎಷ್ಟೊತ್ತಿಗೂ ಎಷ್ಟು ಖುಷಿಲಿರ್ತೆ ಅಲ್ಲ. ನಂಗೆ ಅದಕ್ಕೆ ನಿನ್ನೊಟ್ಟಿಗೆ ಇಪ್ಪಕ್ಕೆ ಇಷ್ಟ ಆಗ್ಬೋದು. ಕೆಲವರೆಲ್ಲ ಇರ್ತಾರೆ ಏಗಳು ಕಂಡ್ರು ದುಡ್ಡು ಚೀರಿ ಚೀರಿ ಪಿರಿ ಪಿರಿ ಬಿಟ್ಟರೆ ಬೇರೆ ಎಂತ ಮಾತಾಡೋಕ್ಕೂ ಬರ್ತಿಲ್ಲ. ಎಲ್ಲರಂದ್ರೆ ನಿಮ್ಮ ಬೇರೆ ಯಾವ್ದಾರೆಲ್ಲ ಹೋಯ್ತಾ? ಶಿಶಿ ಹಾಗೆಲ್ಲ ಹೇಳ್ದಲ್ಲ. ಹಿಂಗೆ ಲೋಕ ರೂಢಿ ಕೆಲವರೆಲ್ಲ ಇರ್ತಾರಲ್ಲ, ಖುಷಿಲೇ ಇರುವುದಿಲ್ಲ. ಹಾಗೆ ಹೇಳೋದಷ್ಟೇ. ಆಯ್ತಾಯ್ತು, ಹೊರಡುವ ಬಾ ಈಗ. ಕತ್ಲಫ ಬಂತಂದಿಲ್ಲ ನೀನೇ. ಹಾಯ್, ಎಲ್ಲ ಹೆಂಗಿದ್ರಿ? ಮತ್ತೆ ನಮಗೆಲ್ಲ ಶುಭ ಹಾರೈಕೆ ಇತ್ತ ನಿಮ್ದು? ಎಂತನಕ ಕಮೆಂಟ್ ಮಾಡಿ ಹೇಳಿ ಅಕ್ಕ. ಮತ್ತೆ ಹೊಸ್ದಾಗಿ ಕಂತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರುಕಾಗ. ಆಕೇಣ್ಕಂದು ಒಂದೇ, ನಮ್ಮ ಮನೇಲಿ ಮಾತ್ರ ಈ ವಿಷಯ ಹೇಳಬೇಡಿ ಅಕ್ಕ.